GL ಆಚಾರ್ಯದಲ್ಲಿ ಬಂದಿದ್ದೀವಿ ನಾವಿವಾಗ ಸದ್ಯಕ್ಕೆ, ಮಗು ಕೂಡ ನನ್ನ ಜೊತೆ. ಫಸ್ಟ್ ಫ್ಲೋರ್ ಅಂತೆ. ಫಸ್ಟ್ ಫ್ಲೋರಲ್ಲಿ ಒಳಗಡೆ ಹೋದಾಗ ಈ ಥರ ಇದೆ. ನನ್ನ ಅಮ್ಮ ಮತ್ತು ಮಿಸ್ಸಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಗೊತ್ತಲ್ಲ, ಮದುವೆ ಆದಮೇಲೆ ಮಕ್ಕಳನ್ನು ನಾವು ನೋಡ್ಕೋಬೇಕು. ಹಾಗೆ ಈಗ ಮಗುವನ್ನು ನೋಡ್ಕೊಂಡು ಕೂತಿದ್ದೀನಿ. ಅವಳು ಮೇಲೆಲ್ಲ ನೋಡ್ತಾ ಇದ್ದಾಳೆ, ಅವಳಿಗೆ ಗೊತ್ತಾಗ್ತಾ ಇಲ್ಲ ಏನಂತ. ಒಂದು ವಿಚಿತ್ರ ಆಗಿದೆ ಅವಳಿಗೆ, ಹೊಸ ಜಾಗ ಮತ್ತು AC ಕ್ಲೈಮೇಟ್ ಇರೋದ್ರಿಂದ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಚೆನ್ನಾಗಿದೆ ಅಂಗಡಿ, ಸೊ ದೊಡ್ಡ ಅಂಗಡಿ, ತುಂಬ ಕಸ್ಟಮರ್ ಕೂಡ ಇದ್ದಾರೆ. ಸೊ ನನ್ನ ಅಮ್ಮ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಸೆಲೆಕ್ಟ್ ಎಷ್ಟಿದ್ದಾರೆ, ಸೊ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತೇಳಿ ತಗೊಳ್ತಾರೆ. ಅಮ್ಮನಿಗೆ ಜಿಂಕಿ ಟೈಪಲ್ಲಿ ಬೇಕಂತೆ. ಇದು ನನ್ನ ಫ್ರೆಂಡ್ ನವೀನ್ ಅಂತ. ಅಸಂದಿತ್ತು. ನಾವು ಇರ್ತಾ ಇರೋದು GL ಆಚಾರ್ಯ. ಮಗುವನ್ನು ಕುಳಿತುಕೊಂಡಿದ್ದೀನಿ ಈಗ. ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರ್ಬೋದು. ಅಮ್ಮ ಮತ್ತು ಹೆಂಡತಿ ಫುಲ್ಲು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮಗಳು ಬಿಡೋದಿಲ್ಲ ವಿಡಿಯೋ ಮಟ್ಟಿಗೆ ಸಹ. ಸೊ ಕಾಣ್ತಾ ಇರ್ಬೋದು GL ಆಚಾರ್ಯ. ಶೈನಿ ಬೇಬಿ. ಎಸ್, ಇದು ವೆಡ್ಡಿಂಗ್ ಆ್ಯನಿವರ್ಸರಿಯ ಗಿಫ್ಟ್ ಈ ವರ್ಷದ್ದು. ಸೊ ಇದೊಂದು ಕಿವಿ ಇದ್ದು ಕೊಟ್ಟದ್ದು, ಚೆಂದ ಉಂಟು ಕಿವಿ ಇದು. ಈ ಥರ ಡಿಸೈನ್. ಆಮೇಲೆ ಚೈನ್ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲೇನೋ ಬರೆದಿದ್ದಾರೆ ಬಟ್ ಸೆನ್ಸ್ ಆಗ್ತಾ ಇಲ್ಲ ಕ್ಯಾಮ್ರಕ್ಕೆ. ಸೊ ಈ ಥರ ಚೈನ್ ಇದೆ, ಚೈನಿದು ಡಿಸೈನ್ ಈ ಥರ ನಾವು ಚೇಂಜ್ ಮಾಡಿಸಿದ್ದು ಚೈನ್. ಸೊ ಇದು ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಯ ಗಿಫ್ಟು. ಇನ್ನೆರಡಿದೆ, ಸಿಲ್ವರಲ್ಲಿದೆ ಕೊಂಡದ್ದು, ಅದನ್ನು ಕೂಡ ನಾವು ರಿವ್ಯೂ ಮಾಡ್ತೇವೆ ಇವತ್ತು. ಇದಕ್ಕೆ ಟೋಟಲ್ ಎಷ್ಟಾಗಿದೆ ಅಂತ ಬೇಡ, ಯಾಕಂದರೆ ಅದು ಗಿಫ್ಟ್ ಕೊಡೋದಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಸೊ ಒಂದು ಐಫೋನ್ ತೆಗೆದುಕೊಳ್ಳುವ ಅಷ್ಟು ಅಂತ ಅಂದ್ಕೊಳ್ಳೋಣ.